ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರನ್ನ ಮನಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಸೌಮ್ಯ ದಯಾನಂದ್ ಇವರು. ಇಂದಿನ ನೃತ್ಯ ಕಲೋತ್ಸವ 2022ರ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆಗಿರುವ ಶ್ರೀ ವಿದ್ಯಾಧರ ಶೆಟ್ಟಿ, ನಿರ್ದೇಶಕರು, ಹೊಸಕುರಾಲ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಯಶೋಧರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಉದಯ್ ವೆಂಕಟೇಶ್ ಭಟ್, ಸಂಚಾಲಕರು, ಶ್ರೀದೇವಿ ನೃತ್ಯಾರಾಧನೆ ಕಲಾ ಕೇಂದ್ರ, ಪುತ್ತೂರು. ಇವರಿಗೆ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ವಾಸುಕುಮಾರ್ ಉಳ್ಳಾಲ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ರಾಜೇಶ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಂಗಳೂರು. ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ನಮ್ಮ ನೃತ್ಯ ಸೌರಭ ನೃತ್ಯ ನಿರ್ದೇಶಕರಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಅಂತೆಯೇ ವಿದುಷಿ ಶ್ರೀಮತಿ ರೋಹಿಣಿ ಉದಯ್, ನೃತ್ಯ ನಿರ್ದೇಶಕಿ, ಶ್ರೀದೇವಿ ನೃತ್ಯಾರಾಧನೆ ಕಲಾ ಕೇಂದ್ರ, ಪುತ್ತೂರು. ಇವರಿಗೆ ತುಳಸಿ ಪ್ರಮೋದ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸರ್ವರನ್ನ ಸ್ವಾಗತಿಸಿದ ತಮಗೂ ಕೂಡ ಸ್ವಾಗತ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ನಮ್ಮ ಬದುಕಿನಲ್ಲಿ ಆಯುರಾರೋಗ್ಯ, ಸುಖ, ಶಾಂತಿ, ಯಶಸ್ಸಿನಂತಹ ಶುಭ ಸೂಚನೆಗಳನ್ನ ನೀಡುವಂತಹ ದೀಪವನ್ನ ಬೆಳಗಿಸುವ ಸಮಯ. ನಮ್ಮ ಬದುಕಿನ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ದೀಪವನ್ನ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾಗಿ ಗಣ್ಯರಲ್ಲಿ ವಿನಂತಿಸುತ್ತಿದ್ದೇವೆ. ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಲ ಅರ್ಪಿಸುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಂಗಳೂರು ಇದರ ಸಹಕಾರದೊಂದಿಗೆ ನೃತ್ಯ ಕಲೋತ್ಸವ 2022 ಇದರ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ದೀಪ ಬೆಳಗ್ತಾ ಇದೆ. ಹಾಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಭವಿಷ್ಯವೂ ಕೂಡ ಉಜ್ವಲವಾಗಿ ಬೆಳಗಲಿ. ವಿದ್ಯಾರ್ಥಿಗಳಿಗೆ ದಾರಿದೀಪದಂತಿರುವ ನೃತ್ಯ ಕಲಾ ಸೇವೆಯ ಭವಿಷ್ಯಕ್ಕೆ ದಾರಿದೀಪದಂತಿರುವ ಗುರುಗಳಾದ ಶ್ರೀಯುತ ಪ್ರಮೋದ್ ಉಳ್ಳಾಲ್ ರವರ ಮಾರ್ಗದರ್ಶನದಿಂದ ವಿದ್ಯಾರ್ಥಿಗಳ ಜೀವನವು ಯಶಸ್ಸಿನ ಹಾದಿಯಲ್ಲಿ ನಡೆಯುವಂತಾಗಲಿ ಎನ್ನುವ ಆಶಯ ನಮ್ಮದು. ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಮಾಡಿಕೊಟ್ಟಂತಹ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ನಿರ್ದೇಶಕರು, ಹೊಸಕುರಾಲ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರು ನಮ್ಮ ಮುಂದೆ. ನೃತ್ಯ ಕಲೋತ್ಸವ ಇದು ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲದ ಒಂದು ವಾರ್ಷಿಕವಾದಂತಹ ವಿಶಿಷ್ಟ ಕಾರ್ಯಕ್ರಮ. ವರ್ಷ ಪೂರ್ತಿ ತಾವು ತರಬೇತಿಗೊಳಿಸಿದಂತಹ ಮಕ್ಕಳ ಆ ತರಬೇತಿಯ ಆ ಪರಿಪೂರ್ಣತೆ ಎಷ್ಟಿದೆ, ಒಂದು ರೀತಿಯಲ್ಲಿ ಮೌಲ್ಯಮಾಪನ ಮಾಡುವಂತಹ ಸಂದರ್ಭ. ನಾವು ಶಾಲೆಗೆ ಹೋಗಿ ಕಲಿತರೆ ಅಲ್ಲಿ ಕಾಲಕಾಲಕ್ಕೆ ಮೌಲ್ಯಮಾಪನದ ಪರೀಕ್ಷೆಗಳು ನಡೆಯುತ್ತವೆ. ಇಲ್ಲಿ ನೃತ್ಯ ನಿರ್ದೇಶನದಲ್ಲಿ ತರಬೇತಿ ಪಡೆಯುವಾಗ ಆ ವಿದ್ಯಾರ್ಥಿಗಳನ್ನು ಹೇಗೆ ಅವರು ಮಾಡ್ತಾ ಇದ್ದಾರೆ, ಅವರಿಗೊಂದು ವೇದಿಕೆಯ ಅವಕಾಶ ಮಕ್ಕಳ ಮುಂದಿನ ಬೆಳವಣಿಗೆಗೆ ತುಂಬ ಅಗತ್ಯವಾದುದು ಮತ್ತು ಅವರ ವ್ಯಕ್ತಿತ್ವದ ವಿಕಸನಕ್ಕೂ ಅದು ಅಗತ್ಯವಾದುದು.
ವೇಷ ಹಾಕಿ ಮಕ್ಕಳು ಕಾಯುವುದು, ಯಾವಾಗೊಮ್ಮೆ ನಾವು ವೇದಿಕೆಗೆ ಹೋಗ್ತೇವೆ ಅಂತ ಹೇಳಿಕೊಂಡು ವೇದಿಕೆಯ ಒಳಗೆ ಒಂದಷ್ಟು ಮಕ್ಕಳು ನೃತ್ಯ ಮಾಡಬೇಕಿದ್ರೆ ಹೊರಗೂ ಕೂಡ ಮಕ್ಕಳು ನಲಿತಾ ಇರ್ತಾರೆ ಅಲ್ಲಿ. ಯಾಕೆಂದರೆ ಅವರಿಗೆ ಅಷ್ಟು ಉತ್ಸುಕತೆ. ಯಾವಾಗ ನಾವು ಹೋಗಿ ನಮ್ಮ ಪ್ರದರ್ಶನವನ್ನು ಕೊಡಲಿಲ್ಲ, ನಾವು ಯಾವಾಗ ಮುಂದೆ ಬರಲಿಲ್ಲ, ಆಸಕ್ತಿ ಅಂತಹ ಆಸಕ್ತಿ ಸಹಜವಾಗಿ ಮಕ್ಕಳಲ್ಲಿ ಕುತೂಹಲ ಮತ್ತು ತನ್ನದಾದಂತಹ ಆ ಜಿಜ್ಞಾಸೆ ಕೌತುಕತೆಯನ್ನು ಬೆಳೆಸ್ತದೆ. ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಯಾವುದಾದರೂ ಒಂದು ಕಲೆ ಅಥವಾ ಕ್ರೀಡೆಯಲ್ಲಿ ಅವರು ಬೆಳೆಯಬೇಕಾದದ್ದು ತುಂಬ ಅಗತ್ಯ. ಅದರಲ್ಲೂ ನಮ್ಮ ಉಳ್ಳಾಲ ಎನ್ನುವಂತಹದ್ದು ಅದು ನೃತ್ಯ ಮತ್ತು ಸಾಂಸ್ಕೃತಿಕ ಕಲೆಗೆ ಆಡಂಬೋಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಹೆಚ್ಚಿನ ಭರತನಾಟ್ಯದ ಯಾರೆಲ್ಲ ನೃತ್ಯ ಗುರುಗಳು ಇವತ್ತು ಇದ್ದಾರೋ ಅದರೆಲ್ಲರ ಮೂಲ ಬೇರು ಇರುವುದು ನಮ್ಮ ಉಳ್ಳಾಲದಲ್ಲಿ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇದೀಗ ವಿದ್ವಾನ್ ಪ್ರಮೋದ್ ಉಳ್ಳಾಳ್ರವರು ಕೂಡ ಅವರ ಶಿಷ್ಯ, ನಮ್ಮ ನಾಟ್ಯಾಲಯದ ನಾಟ್ಯ ನಿಕೇತನದ ವಿದ್ವಾನ್ ಮೋಹನ್ ಕುಮಾರ್ ಉಳ್ಳಾಳ್ರವರು. ಅದೆಷ್ಟೋ ಪ್ರಶಸ್ತಿಗಳು ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಶಾಂತಲಾ ಪ್ರಶಸ್ತಿ ಬಂದಿದೆ, ಕರ್ನಾಟಕ ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ. ನೃತ್ಯದ ಎಷ್ಟು ಔನ್ನತ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನು ಪಡೆದಿದ್ದಾರೆ ಮತ್ತು ಅದೆಷ್ಟೋ ನೃತ್ಯ ಗುರುಗಳನ್ನು ನಾಡಿಗೆ ಕೊಟ್ಟಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ ಹೊರತುಪಡಿಸಿ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಕೂಡ ಅವರ ಶಿಷ್ಯಂದಿರು ಈ ಒಂದು ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರದ್ದು ಪರಂಪರೆಯ ನೃತ್ಯ ಕಲಾಕೇಂದ್ರ. ಅಂತಹ ಪರಂಪರೆಯ ಕಲಾಕೇಂದ್ರದಿಂದ ಬಂದವರು ಪ್ರಮೋದ್ ಉಳ್ಳಾಳ್ರವರು. ಅವರ ಆ ಒಂದು ಪ್ರತಿಭೆ ತನ್ನ ಆ ಉಳ್ಳಾಲ ವಲಯದಲ್ಲಿ ಮಾತ್ರ ಅಲ್ಲದೆ ಹೊರಗೂ ಕೂಡ ಪ್ರದರ್ಶನ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಬೇರೆ ಬೇರೆ ನೃತ್ಯ ತಂಡಗಳನ್ನು ಒಟ್ಟು ಸೇರಿಸಿಕೊಂಡು ಇಂತಹ ಪುರಭವನದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಉಳ್ಳಾಲದ ಕಿನ್ಯದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂತ ಇದೆ. ಅಲ್ಲಿ ಕೂಡ ನನಗೆ ತಿಳಿದ ಹಾಗೆ 1-2 ವರ್ಷ ಆಯಿತು ಅವರು ನೃತ್ಯ ತರಬೇತಿಯನ್ನು ಕೊಡುವುದು. ಮೊನ್ನೆ ಅಲ್ಲಿಯ ವಾರ್ಷಿಕೋತ್ಸವದಲ್ಲಿಯೂ ಅವರು ತರಬೇತಿ ನೀಡಿದಂತಹ ಮಕ್ಕಳು ಒಳ್ಳೆಯ ಪ್ರದರ್ಶನವನ್ನು ನೀಡಿದರು. ವರ್ಷವೂ ಅಲ್ಲಿ ವಾರ್ಷಿಕೋತ್ಸವ ಆಗ್ತದೆ, ಸ್ಥಳೀಯ ಮಕ್ಕಳ ನೃತ್ಯ ಕಾರ್ಯಕ್ರಮಗಳು ಇರ್ತವೆ. ಆದರೆ ವರ್ಷವೂ ಇರುವುದಕ್ಕೂ ಈ ವರ್ಷ ಆದದ್ದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ಈ ವರ್ಷ ಮಕ್ಕಳು ಒಂದಷ್ಟು ಒಳ್ಳೆಯ ಅಭ್ಯಾಸವನ್ನು ಪಡೆದು, ಅಂದರೆ ಆ ನಾಟ್ಯದಲ್ಲಿ ಒಂದು ಪರಿಪಕ್ವತೆಯನ್ನು ಪಡೆದು ಒಳ್ಳೆಯ ಒಂದು ನೃತ್ಯ ಪ್ರದರ್ಶನವನ್ನು ನೀಡಿದರು. ಅದು ವಿದ್ವಾನ್ ಪ್ರಮೋದ್ ಉಳ್ಳಾಳ್ರವರ ಪ್ರತಿಭೆಗೆ ಸಾಕ್ಷಿಯಾಗಿ ಅಲ್ಲಿ ಕಂಡು ಬಂದಂತಹ ಒಂದು ಒಳ್ಳೆಯ ಪ್ರದರ್ಶನ. ಅದನ್ನು ನಾವು ಅವರು ಕೊಡುವಂತಹ ನೃತ್ಯ ರೂಪಕಗಳಲ್ಲಿ, ಆ ನೃತ್ಯದ ಪ್ರದರ್ಶನಗಳಲ್ಲಿ ನೋಡ್ತೇವೆ. ಅಂತಹ ಒಂದು ಒಳ್ಳೆಯ ಪ್ರತಿಭೆ ನಮ್ಮ ಊರಿನವರು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತದೆ. ಅವರ ಶಿಷ್ಯಂದಿರು ಮತ್ತು ಅವರ ಜೊತೆಗಿರುವಂತಹ ನೃತ್ಯ ಕಲಾ ತಂಡಗಳು, ಇವತ್ತು 2 ತಂಡಗಳು ಇಲ್ಲಿ ಅವರ ಜೊತೆಗಿವೆ. ಒಂದು ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ, ಮತ್ತೊಂದು ಶ್ರೀದೇವಿ, ಅದು ಕೂಡ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ. 2 ಕಲಾಕೇಂದ್ರದವರು ಒಟ್ಟು ಸೇರಿಕೊಂಡು ಪ್ರಮೋದ್ ಉಳ್ಳಾಳ್ರವರ ನೃತ್ಯ ಸೌರಭ ನಾಟ್ಯಾಲಯದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಪ್ರಾಯೋಜಕತ್ವ ಅದು ಬೇಕೇ ಬೇಕಾಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಂತ ಹೇಳಿದರೆ ಬಹಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ 2 ವರ್ಷ ನಾವು ನೋಡಿದ್ದೇವೆ, ಕೊರೋನಾದಿಂದಾಗಿ ಕಾರ್ಯಕ್ರಮಗಳೇ ಇಲ್ಲದಂತಹ ಒಂದು ಪರಿಸ್ಥಿತಿ. ಮಕ್ಕಳೆಲ್ಲವೂ ತಮ್ಮ ಆ ಒಂದು ವ್ಯಕ್ತಿತ್ವವನ್ನು ಅದುಮಿಟ್ಟುಕೊಳ್ಳುವಂತಹ ಪರಿಸ್ಥಿತಿ. ಅವರಿಗೆ ಶಾಲೆಯ ಕಲಿಕೆ ಇಲ್ಲ, ಅವರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಆಟಗಳಿಲ್ಲ, ನಾಟ್ಯ ಕಲೋತ್ಸವಗಳಿಲ್ಲ, ಯಾವುದೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಈಗ ಒಂದಷ್ಟು ಅದರಿಂದ ಹೊರಗೆ ಬಂದು ಆ ಮನಸ್ಥಿತಿಯಿಂದ ತೆರೆದುಕೊಂಡು ಮತ್ತೆ ಎಲ್ಲ ಕಾರ್ಯಕ್ರಮಗಳು ಆರಂಭವಾಗುವಂತಹ ಒಳ್ಳೆಯ ಲಕ್ಷಣಗಳು ಕಾಣುತ್ತಾ ಇವೆ. ಇಂತಹ ಸಂದರ್ಭದಲ್ಲಿ ನೃತ್ಯ ಸೌರಭ ನಾಟ್ಯಾಲಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ತರಬೇತಿ ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ 2 ಕಲಾ ತಂಡಗಳು ಯಾವುದೆಲ್ಲ ಇವತ್ತು ಪ್ರದರ್ಶನ ಕೊಡಲಿಕ್ಕೆ ಪ್ರಮೋದ್ ಉಳ್ಳಾಳ್ರವರೊಂದಿಗೆ ಕೈ ಸೇರಿದ್ದಾರೋ ಅವರ ವಿದ್ಯಾರ್ಥಿ ವೃಂದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಮಕ್ಕಳಿಗಿಂತಲೂ ಅವರ ಪೋಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಮಕ್ಕಳಲ್ಲಿ ಇರುವಂತಹ ಆಸಕ್ತಿಯನ್ನು ಗುರುತಿಸಿ ಅವರನ್ನು ಯಾವುದಾದ್ರೂ ಒಂದು ಕಲೆಯಲ್ಲಿ ಬೆಳೆಸುವಂತಹ ಆ ಪೋಷಕರ ತುಡಿತ ಇದೆಯಲ್ಲ, ಅದು ನಿಜವಾಗಿಯೂ ಅಭಿನಂದನೆಗೆ ಅರ್ಹವಾದದ್ದು. ಅಂತಹ ಪೋಷಕರ ಆ ಒಂದು
ಯಾವ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಒಳ್ಳೆಯ ನೃತ್ಯಪಟುಗಳಾಗಬೇಕು, ಅಥವಾ ಯಾವುದಾದ್ರೂ ಒಂದು ಕಲೆಯಲ್ಲಿ ಅವರು ಮುಂದುವರಿಬೇಕು ಎನ್ನುವಂತಹ ಅಭಿಲಾಷೆ ಅದು ಎಲ್ಲ ಪೋಷಕರಿಗೆ ಇರ್ತದೆ. ಅಂತಹ ಪೋಷಕರ ಎಲ್ಲ ಅಭಿಲಾಷೆಗಳು ಅವರ ಮಕ್ಕಳು ಈಡೇರಿಸಲಿ. ಮಕ್ಕಳ ನೃತ್ಯ ಪ್ರತಿಭೆ ಇಂತಹ ವೇದಿಕೆಗಳ ಮೂಲಕ ಉಜ್ವಲವಾಗಿ ಬೆಳಕಿಗೆ ಬರಲಿ, ಅವರ ವ್ಯಕ್ತಿತ್ವ ಬೆಳೆಯಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ಳುತ್ತಾ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ನಾಟ್ಯ ಗುರು ವಿದ್ವಾನ್ ಪ್ರಮೋದ್ ಉಳ್ಳಾಳ್ರವರು ನನಗೆ ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತು ಅವರೆಲ್ಲ ಬಳಗಕ್ಕೆ ತಲೆ ಬಗ್ಗಿಸಿ ವಂದಿಸಿಕೊಂಡು ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಉತ್ತಮೋತ್ತಮ ಸಾಧನೆಯನ್ನ ಮುಡಿಗೇರಿಸಿ ಯಶಸ್ಸಿನ ತುದಿಯಲ್ಲಿ ಸಾಗಲಿ ಅನ್ನುವಂಥ ವಿಚಾರವನ್ನ, ಹಾರೈಕೆಯನ್ನ ನಮಗೆ ಮಾಡಿದಂಥ ನಮ್ಮ ಉದ್ಘಾಟಕರಿಗೆ ಧನ್ಯವಾದಗಳು. ಇದೀಗ ಹಲವಾರು ವರ್ಷಗಳಿಂದ ಯಶಸ್ಸಿನ ಹಾದಿಯಲ್ಲಿ ನಡೆಯುತ್ತಿರುವ ನಮ್ಮ ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಲ ಇದರ ಆಗುಹೋಗುಗಳ ಬಗ್ಗೆ, ರೂಪುರೇಷೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ನೃತ್ಯ ನಿರ್ದೇಶಕರಾದಂಥ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು. ನಮ್ಮ ಸಂಸ್ಥೆ ನೃತ್ಯ ಸೌರಭ ನಾಟ್ಯಾಲಯ ನಾನು ಸ್ಥಾಪಿಸಿ 15 ವರ್ಷಗಳು ಕಳೆದಿದೆ. ನಾನು ಸುಮ್ಮನೆ ಆಟಾಡ್ತಾ ಕಲ್ತದ್ದು. ನಾನೇನು ದೊಡ್ಡ ಡಾನ್ಸರ್ ಆಗಬೇಕು ಅಂತ ಕಲ್ತದಲ್ಲ. ಸುಮ್ಮನೆ ಆಟಾಡಿ ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ನಾನು ಮನೆಯಲ್ಲಿರುವಾಗ ವಿಮಾನವನ್ನು ಚಿತ್ರದಲ್ಲಿ ಮಾತ್ರ ನೋಡ್ತಿದ್ದೆ, ನಮಗಿದು ಭಾಗ್ಯ ಉಂಟಾ ಅಂತ. ಬಟ್ ನಮ್ಮ ಮನೆಯಲ್ಲಿ ಇಷ್ಟು ಅಣ್ಣ ತಮ್ಮಂದರಲ್ಲೂ ದುಬೈಗೆ 5 ಸರಿ ಹೋಗಿ ಬಂದು ಅದ್ಭುತ ಕಾರ್ಯಕ್ರಮವನ್ನು ನೀಡಿ ಬಂದಂತಹ ನಾನು ವಿಮಾನದಲ್ಲಿ ಹೋಗುವಂತಹ ಮಹಾಭಾಗ್ಯವನ್ನು ನನಗೆ ಈ ಕಲೆ ಒದಗಿಸಿಕೊಟ್ಟಿದೆ. ನನಗೆ ನನ್ನ ಹಲವಾರು ಶಿಷ್ಯ ಬಂದದವರು ಹೊರದೇಶದಲ್ಲಿ ನೃತ್ಯ ತರಗತಿಯನ್ನು ತೆರೆದಿದ್ದಾರೆ, ಹಾಗೂ ಮಂಗಳೂರಿನಲ್ಲಿ ಕೂಡ ನೃತ್ಯ ತರಗತಿಯನ್ನು ಮಾಡ್ತಿದ್ದಾರೆ. ನಮ್ಮ ಸಂಸ್ಥೆ ಹಲವಾರು ಬಡ ವಿದ್ಯಾರ್ಥಿಗಳಿಗೆ, ಅಲ್ಪ ಸ್ವಲ್ಪ ಅಷ್ಟು ದೊಡ್ಡದೇನಲ್ಲ, ಮತ್ತು ಅನಾರೋಗ್ಯ ಪೀಡಿತರಿಗೆ ಕೂಡ ಸಹಾಯವನ್ನು ಮಾಡಿದಂತಹ ಸಂಸ್ಥೆ ಅದು ನಮ್ಮ ನೃತ್ಯ ಸೌರಭ ನಾಟ್ಯಾಲಯ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಎಂಬ ನೃತ್ಯ ರೂಪಕವನ್ನು ಮಾಡಿ ಅದರಲ್ಲಿ ಬಂದಂತಹ ಹಣವನ್ನು ನಾವು ಸ್ವಲ್ಪ ಅಸಹಾಯಕರಿರುವವರಿಗೆ ನಾವು ಮೀಸಲಾಗಿ ಇಟ್ಟಿದ್ದೇವೆ. ಇದು ನಮ್ಮ ಒಂದು ಧ್ಯೇಯ. ಇದನ್ನು ಮಾಡಬೇಕು ಅಂತ ಮುಂದೆ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ರೂಪಕ ಈಗ ನಿಂತಿದೆ ಕೊರೋನಾದಿಂದ 2 ವರ್ಷ. ಮುಂದೆ ಅದನ್ನು ಮತ್ತೆ ಪ್ರಸ್ತುತಪಡಿಸಿ ಅದರಿಂದ ಬಂದ ಹಣವನ್ನು ನಾವು ಬಹಳ ಬಡ ಕುಟುಂಬಕ್ಕೆ, ಅನಾರೋಗ್ಯ ಪೀಡಿತರಿಗೆ ಮೀಸಲಾಗಿ ನಮ್ಮ ಈ ರೂಪಕದಲ್ಲಿ ಬಂದಂತಹ ಧನವನ್ನು ನಾವು ಅವರಿಗೆ ಕೊಡುವಂತಹ ಒಂದು ಚಿಂತನೆಯಲ್ಲ ನಾವು ಮಾಡಿಟ್ಟಿದ್ದೇವೆ. ನಮ್ಮ ಸಂಸ್ಥೆ ಮಂಗಳ ಜ್ಯೋತಿ ಆ ಮಕ್ಕಳಿಗೆ ನಾನು ಉಚಿತವಾಗಿ ನೃತ್ಯ ಕಲೆಯನ್ನು ಹೇಳಿಕೊಡ್ತಿದ್ದೇನೆ. ಮಂಗಳ ಜ್ಯೋತಿಯ ವಿಶೇಷ ಮಕ್ಕಳಿಗೆ ಇದು ನಮ್ಮ ಸಂಸ್ಥೆಯ ಮತ್ತೊಂದು ಹೆಮ್ಮೆ. ನಮ್ಮ ಶಿಷ್ಯ ವೃಂದದವರು ರಾಜ್ಯ ಮಟ್ಟದಲ್ಲೂ ಪ್ರಥಮ ಬಹುಮಾನ ತೆಗೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಥಮ ಸ್ಥಾನವನ್ನು ಪಡೆದಂಥವರಿದ್ದಾರೆ. ಹಲವಾರು ಮಂದಿ ಟಿವಿ ಮಾಧ್ಯಮಗಳಲ್ಲಿ ಸುಮಾರು 2018ನೇ ಇಸವಿಯಲ್ಲಿ ಬಾಲ ಪ್ರತಿಭೆಯಾಗಿ ವೈಷ್ಣವಿ ಕೋಣಾಜೆ ಬಹುಶಃ ಅವಳು ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. ಡ್ರಾಮಾ ಜೂನಿಯರಲ್ಲಿ ಅವಳು ಕೂಡ ನನ್ನ ಶಿಷ್ಯೆ. ಹಾಗೆ ಹಲವಾರು ಶಿಷ್ಯಂದಿರನ್ನು ಹೊಂದಿದಂತಹ ನಮ್ಮ ಸಂಸ್ಥೆ ಆ ನಟರಾಜನ ಅನುಗ್ರಹ ಅಂತ ಹೇಳಬೇಕು. ಹಾಗೆ ಮುಂದೆ ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು ಮಾಡುವಂತಹ ಚಿಂತನೆ ನಮ್ಮಲ್ಲಿದೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಮುಂದೆಯೂ ಕೂಡ ನಮ್ಮ ಈ ಸಂಸ್ಥೆ ಸಹಾಯದ ಹಾದಿಯಲ್ಲೇ ಸಾಗಬೇಕು ಎನ್ನುವುದು ನನ್ನ ಯೋಚನೆ ಕೂಡ. ಹಾಗೂ ಹಲವಾರು ಶಿಷ್ಯವೃಂದದರಿಗೆ ನೃತ್ಯವನ್ನು ದಾರಿ ಎರೆಯಬೇಕು ಕೂಡ ನನ್ನ ಚಿಂತನೆಯಾಗಿದೆ. ನಾನು ಮಾತುಗಾರನಲ್ಲ, ಮಾತು ಬಹಳ ಕಡಿಮೆ ಮಾತನಾಡುವುದು. ನಾನು ಏನಿದ್ರು ಕಲಾವಿದ, ನೃತ್ಯ ಪ್ರದರ್ಶನಕ್ಕಾಗಿ ಇದ್ದವ. ವೇದಿಕೆಯಲ್ಲಿ ನೃತ್ಯವನ್ನು ಮಾಡ್ತೇನೆ ವಿನಃ ವಾಕ್ಚಾತುರ್ಯ ನನ್ನಲ್ಲಿಲ್ಲ, ಅದು ಬಹಳ ಕಡಿಮೆ. ಇಷ್ಟು ಏನು ಮಾತನಾಡಿದ್ದೇನೆ ಅದು ಬಹಳ ದೊಡ್ಡದು ಅಂತ ಅಂದುಕೊಳ್ತೇನೆ. ಇಷ್ಟು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಹೇಳಿ ಮುಗಿಸಿದ್ದೇನೆ. ನಮಸ್ಕಾರಗಳು. ನಮ್ಮ ಸಂಸ್ಥೆಯ ಹೆಮ್ಮೆಯ ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟು ಮುಂದಿನ ರೂಪುರೇಷೆಗಳ ಯೋಜನೆಗಳ ಬಗ್ಗೆ ತಿಳಿಸಿ ಹೇಳಿದಂತಹ ನಮ್ಮ ನೃತ್ಯ ಗುರುಗಳಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರಿಗೆ ಧನ್ಯವಾದಗಳು. ಇದೀಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ರಾಜೇಶ್ ಇವರ ಹಿತನುಡಿಗಳಿಗಾಗಿ ಕಾಯ್ತಾ ಇದ್ದೇವೆ. ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ 2 ವರ್ಷದಲ್ಲಿ ಒಂದು ರೀತಿ ಸ್ತಬ್ಧವಾಗಿದೆ ಎಲ್ಲವೂ. ಅದರಲ್ಲಿ ದೊಡ್ಡ ಹೊಡೆತ ಬಿದ್ದದ್ದು ನಮ್ಮೆಲ್ಲ ಕಲಾವಿದರಿಗೆ, ಆ ಕಲೆಯನ್ನು ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ.
2 ವರ್ಷದಿಂದ ಏನೂ ಇಲ್ಲ, ಅವರಿಗೆ ಯಾವುದೂ ವೇದಿಕೆ ಸಿಗ್ತಾ ಇರಲಿಲ್ಲ. ಶಾಲೆಯಲ್ಲಿ ಕೂಡ ಯಾವುದೇ ವೇದಿಕೆಯನ್ನು ಸಿಗ್ತಾ ಇರಲಿಲ್ಲ. ಏನು ಕಲಿತ ವಿದ್ಯೆ ಇದೆ ಒಂದು ರೀತಿ ಮನಸ್ಸಲ್ಲಿ ಕೊರಗ್ತಾ ಇತ್ತು, ನನಗೆ ವೇದಿಕೆ ಸಿಗ್ತಾ ಇರಲಿಲ್ಲ ಅಂತೇಳಿ. ಸ್ಕೂಲಲ್ಲಿ ಸ್ಕೂಲ್ ಡೇ ಇರೋದಿಲ್ಲ, ಯಾವುದೇ ದೇವಸ್ಥಾನದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇಲ್ಲ, ಸಾರ್ವಜನಿಕ ವೇದಿಕೆಯಲ್ಲಿ ಕೂಡ ಯಾವುದೇ ಸಾಂಸ್ಕೃತಿಕ ವೇದಿಕೆ ಇರುವುದಿಲ್ಲ, ಎಲ್ಲೂ ಅವಕಾಶ ಇರಲಿಲ್ಲ. ಒಂದು ರೀತಿ ಕಟ್ಟಿ ಹಾಕಿದ ರೀತಿಯಲ್ಲಿ ಇತ್ತು ಕಲಾವಿದರ ಬದುಕು. ಕಲಾವಿದನಿಗೆ ಯಾವಾಗ ತಾನು ಕಲಿತ ವಿದ್ಯೆಗೆ ವೇದಿಕೆ ಸಿಗ್ತದೋ ಆವಾಗನೇ ತಾನು ಒಂದು ತೃಪ್ತಿ, ತಾನು ಕಲಿತ ವಿದ್ಯೆಗೆ. ಅಂಥ ಒಂದು ಅವಕಾಶ ಕಳೆದ ವರ್ಷದಿಂದ 1.5 ವರ್ಷದಿಂದ ಸಿಗ್ತಾ ಇರಲಿಲ್ಲ. ಕಳೆದ 1-2 ತಿಂಗಳಿಂದ ನಿಧಾನವಾಗಿ ಏನೋ ಒಂದು ರೀತಿಯ ಚಟುವಟಿಕೆ ಪ್ರಾರಂಭ ಆಯಿತು. ಇವತ್ತು ಅಂಥ ದೊಡ್ಡ ವೇದಿಕೆಯನ್ನು ಇವರು ಪ್ರಮೋದ್ ಉಲ್ಲಲ್ ಅವರು ಕೊಡ್ತಾ ಇದ್ದಾರೆ. ಒಂದು ರೀತಿಯ ವಾತಾವರಣ ನೋಡಿದಾಗ ಯಾವುದೋ ಒಂದು ಶಾಲೆಯ ಸ್ಕೂಲ್ ಡೇ ನೋಡಿದಾಗೆ ಆಗ್ತದೆ. ಅಲ್ಲಿಲ್ಲೇ ಮಕ್ಕಳು ಓಡಾಡ್ತಾ ಇದ್ದಾರೆ, ಗೆಜ್ಜೆ ಸದ್ದು, ಮಕ್ಕಳು ಭಾಳ ಖುಷಿಯಲ್ಲಿದ್ದಾರೆ. ಬಹುಶಃ ಇಂಥ ವಾತಾವರಣ ಅವರು ನೋಡೋದು 2-3 ವರ್ಷ ಆಯ್ತಾ. ಯಾಕೆ ಸ್ಕೂಲಲ್ಲಿ ಸುಡೋದಿಲ್ಲ, ಬೇರೆ ಸಾರ್ವಜನಿಕ ವೇದಿಕೆಯಲ್ಲಿ ಸಿಗ್ತಾ ಇಲ್ಲ. ಒಂದು ರೀತಿಯ ಶಾಲಾ ವಾರ್ಷಿಕೋತ್ಸವದ ವಾತಾವರಣ ಇವತ್ತು ಇದೆ. ಅಂಥ ಒಂದು ಇದು ಬೇಕು. ಯಾಕಂದರೆ ತಾನು ಕಲಿತ ವಿದ್ಯೆಯನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿದಾಗ ಅದರ ಜೊತೆಗೆ ಬೇರೆ ತನ್ನ ಒಟ್ಟಿಗೆ ಕುಳಿತವರು ಬೇರೆಯವರ ನೃತ್ಯವನ್ನು ನೋಡಿದಾಗ ಕೂಡ ತಾನು ಕಲೀಲಿಕ್ಕೆ ಅವಕಾಶ ಇರ್ತದೆ. ಯಾಕೆಂದರೆ ಯಾವಾಗ ನೃತ್ಯ ಇನ್ನೂ ತಾನಾಗೆ ತಾನು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಅಂದರೆ ಒಂದು ತಾನು ವೇದಿಕೆಯಲ್ಲಿ ಪ್ರದರ್ಶನ ಮಾಡಬೇಕು, ಇನ್ನೊಂದು ಕಡೆ ಅಲ್ಲಿ ಕೂತು ಬೇರೆಯವರ ನಾಟ್ಯವನ್ನು ನೋಡಬೇಕು. ಆಗ ತನಗೆ ತಾನೇ ಇಂಪ್ರೂವ್ ಆಗಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಪ್ರಮೋದ್ ಉಲ್ಲಲ್ ಅವರು ಕಳೆದ 15 ವರ್ಷದಲ್ಲಿ ಭಾಳಷ್ಟು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸಾವಿರಾರು ನಾಟ್ಯಪಟುಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ, ಕಲಾವಿದರನ್ನು. ಅದರಲ್ಲಿ ಕೆಲವಾರು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಕಲಾವಿದರನ್ನು ಕೊಟ್ಟಿದ್ದಾರೆ. ಅವರ ಸೇವೆ ಬಹಳ ಅದ್ಭುತ. ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ, ಆ ರೀತಿ ರೋಹಿಣಿ ಉದಯ್ ಅವರು ಕೂಡ ಈ ಪುತ್ತೂರು ಕಡೆ ಭಾಳಷ್ಟು ಶಿಷ್ಯಂದಿರನ್ನು, ಪುತ್ತೂರು ಬೀಸ್ ರೋಡ್ ಕಡೆಯಲ್ಲೆಲ್ಲ ಭಾಳಷ್ಟು ಶಿಷ್ಯಂದಿರನ್ನು ಹೊಂದಿಕೊಂಡು ಭಾಳಷ್ಟು ವಿದ್ಯಾರ್ಥಿಗಳನ್ನು, ಕಲಾವಿದರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ರೀತಿ ನಾಡಿನ ಎಲ್ಲ ಕಡೆ ಕಲಾವಿದರ ಸೃಷ್ಟಿಯಾದರೆ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗಿ ಏನಾಗಿದೆ ಇವತ್ತು ಅಶಾಂತಿ, ಅದೆಲ್ಲ ನಿಧಾನವಾಗಿ ನಿರ್ಮಾಣ ಆಗಿ ಶಾಂತಿಯನ್ನು ನೆಲೆಸಿ ಒಂದು ರೀತಿ ಏನೇ ವಿದ್ಯಾರ್ಥಿಗಳಲ್ಲಿ ಆ ಏಜ್ ಇರ್ತದೆ, ವಯಸ್ಸು, ಒಳಗಡೆ ಶಕ್ತಿ ಇದೆ. ಆ ಶಕ್ತಿ ಎಲ್ಲಾದರೂ ಒಂದು ಕಡೆ ಸರಿ ದಾರಿಯಲ್ಲಿ ಹೋಗಬೇಕು. ಕಲೆಯ ಮುಖಾಂತರ ಇರ್ಬೋದು, ಕ್ರೀಡೆ ಇರ್ಬೋದು, ಓದು ಇರ್ಬೋದು, ಒಂದು ಕಡೆ ಹೋಗಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಅದು ನೆಗೆಟಿವ್ ಆಗಿ ಆ ಎನರ್ಜಿ ಹೊರಗೆ ಹೋಗ್ತದೆ. ಆ ನೆಗೆಟಿವ್ ಎನರ್ಜಿ ಹೊರಗೆ ಹೋದ್ರೆ ಏನಾಗ್ತದೆ ಅಂದರೆ ಈ ರೀತಿ ಅಶಾಂತಿ ಸೃಷ್ಟಿ ಆಗ್ತದೆ. ಆದ ಕಾರಣ ವಿದ್ಯಾರ್ಥಿಗಳು ಕಲೆಯಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು ಸದಾ ಇನ್ವಾಲ್ವ್ ಆಗಿದ್ದರೆ, ಚಟುವಟಿಕೆಯಲ್ಲಿದ್ದರೆ ಅವರು ಕೆಟ್ಟ ದಾರಿ ಹಿಡಿಯುವ ಅವಕಾಶವೇ ಇರುವುದಿಲ್ಲ. ಒಂದು ವೇಳೆ ಇದು ಯಾವುದೂ ಚಟುವಟಿಕೆ ಇಲ್ಲದಿದ್ದರೆ ಅವರ ಫ್ರೀ ಟೈಮನ್ನು ಕೆಟ್ಟದಕ್ಕೆ ಬಳಸ್ತಾರೆ. ಆ ಮೂಲಕ ಕೆಟ್ಟ ವ್ಯಕ್ತಿಗಳು ಮುಂದೆ ಸೃಷ್ಟಿಯಾಗ್ತದೆ. ಇಂಥ ಒಂದು ಅವಕಾಶವನ್ನು ತಪ್ಪಿಸಲಿಕ್ಕೆ ಇವರೆಲ್ಲ ಭಾಳ ಶ್ರಮವನ್ನು ಪಡ್ತಾ ಇದ್ದಾರೆ. ಈ ನೃತ್ಯ ಕಲೋತ್ಸವ ಇವತ್ತಿಗೆ ನಿಲ್ಲೋದು ಬೇಡ, ನಿರಂತರವಾಗಿ ಈ ಸಂಸ್ಥೆಯ ಮುಖಾಂತರ ವಿದ್ಯಾರ್ಥಿಗಳಿಗೆ ವೇದಿಕೆ ನಿರ್ಮಾಣ ಆಗಲಿ, ಅವಕಾಶ ಸಿಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ತೆ. ಈಗಾಗಲೇ ಮನಮೋಹಕ ನೃತ್ಯ ವೈಭವವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರದ ನೃತ್ಯ ನಿರ್ದೇಶಕಿ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ನಮ್ಮ ಜೊತೆ ಇದ್ದಾರೆ. ಇವರ ಹಿತನುಡಿಗಳಿಗಾಗಿ ಕಾಯ್ತಾ ಇದ್ದೇವೆ. ನೃತ್ಯ ಸೌರಭ ನಾಟ್ಯಾಲಯ ನೃತ್ಯ ಕಲೋತ್ಸವವನ್ನು ಆಯೋಜಿಸಿ ನಮಗೆ ಕೂಡ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟದ್ದಾಗಿ ಪ್ರಥಮವಾಗಿ ನಿಮಗೆ ಅಭಿನಂದಿಸ್ತೇನೆ, ವಂದಿಸ್ತಾ ಇದ್ದೇನೆ. 2 ವರ್ಷದಿಂದ ಕಲಾ ಜೀವನ ಬಡಕಲಾಗಿತ್ತು. ಈಗ ಏನೋ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ. ಎಲ್ಲೂ ನೃತ್ಯ ಆಗಲಿ, ಸಂಗೀತ ಆಗಲಿ, ಯಾವುದೇ ಒಂದು ಕಲಾ ಪ್ರಕಾರಗಳು ಮೌನವಾಗಿತ್ತು. ಈಗ ಅದಕ್ಕೆ ಸ್ವಲ್ಪ ಗರಿಗೆದರ್ತಾ ಇದೆ. ಅದರಲ್ಲಿ ನೃತ್ಯ ಸೌರಭ್ಯ ನಾಟ್ಯಾಲಯ ಅವರು ಹೇಳಿದ್ರು, ಪ್ರಮೋದಣ್ಣ 1 ವಾರದಲ್ಲಿ ನಾನು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದ್ದು ಅಂತೇಳಿ. ನಮಗೆ ಸಹ ಗೊತ್ತುಂಟು, ಎಲ್ಲ ಮಕ್ಕಳನ್ನು ಸೇರಿಸಿ ಪ್ರಾಕ್ಟೀಸ್ ಕೊಡುವಂಥ ಕಷ್ಟ ಆ ಗುರುಗಳಿಗೆ ಮಾತ್ರ ಗೊತ್ತು. ಅದಕ್ಕಾಗಿ ನಿಮಗೊಂದು ಅಭಿನಂದನೆ ಪ್ರಮೋದಣ್ಣ. ನಾನು ಕಂಡಂತೆ ಪ್ರಮೋದಣ್ಣ ತುಂಬ ಮಿತಭಾಷಿ. ಆಗಲೇ ಹೇಳಿದರು ನಾನು ಮಾತುಗಾರನಲ್ಲ ಅಂತೇಳಿ. ಆದರೆ ನಾನು ನೋಡಿದ ಮಟ್ಟದಲ್ಲಿ ಪ್ರಮೋದಣ್ಣ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸಬೇಕಿತ್ತು. ಆದರೆ ಆ ದಿನಗಳು ನಮಗೆ ನೋಡಲಿಕ್ಕೆ ಬೇಗ ದಕ್ಕಲಿ ಅಂತ ಹೇಳಿ ನಾನು ದೇವರಲ್ಲಿ ಹಾರೈಸ್ತೇನೆ. ಇನ್ನೊಂದು, ಮೊದಲು ಈ ಸನಾತನ ಧರ್ಮದಲ್ಲಿ ನೃತ್ಯಕ್ಕೆ ಶ್ರೇಷ್ಠವಾದಂಥ ಸ್ಥಾನ ಅಂದರೆ ಬ್ರಹ್ಮ ನಿರ್ಮಿತವಾದಂತಹ ನಾಟ್ಯವೇದ ಅಂತ ಹೇಳ್ತಾರೆ. ಇದನ್ನು ಉಳಿಸಿರಬೇಕು. ಯಾಕಂದರೆ ನಮ್ಮ ಸಂಸ್ಥೆಗೆ ಒಂದ್ಸಲ ಕೂಚಿಪುಡಿ ಲೆಜೆಂಡ್ರಿ ಅಂತ ಹೇಳ್ಬೋದು, ವೈಜಯಂತಿ ಕಾಶಿ ಅವರು ನೃತ್ಯ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಅವರು ಹೇಳಿದ್ದು, ಭಾರತಕ್ಕೆ ವಿದೇಶಿಗರು ಬರ್ತಾರೆ, ಬರುವ ಮುಂಚೆ
ಪ್ರಥಮವಾಗಿ ಅವರು ತಿಳ್ಕೊಳ್ಬೇಕು. ಈಗ ನಾವಂದರೆ ಆ ಥರ ಬೇರೆ ವಿದೇಶಕ್ಕೆ ಹೋಗ್ತೇವೆ, ಅಲ್ಲಿ ಹೋದ ನಂತರ ಎಲ್ಲಿ ಹೋಗಬೇಕು, ಏನು ಉಳ್ಕೊಳ್ಬೇಕು ಅಂತೇಳಿ ನಾವು ಮತ್ತೆ ಆಲೋಚನೆ ಮಾಡ್ತೇವೆ. ಆದರೆ ವಿದೇಶಿಗರು ಹಾಗಲ್ಲ. ಭಾರತಕ್ಕೆ ಬರಬೇಕಿದ್ರೆ ಪ್ರಥಮವಾಗಿ ಅವರೊಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದರು. ಅಂದರೆ ಅಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಬರಬೇಕಿದ್ರೆ ಅಲ್ಲಿಯ ಜನಜೀವನ, ಹಾಗೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿ ಯಾವ ಒಂದು ಕಲೆಗಳು ಅಲ್ಲಿ ಇದೆ, ನಾನು ಎಷ್ಟು ಅದನ್ನು ಕಲಿತುಕೊಂಡು ಹೋಗಬೇಕು, ಅಲ್ಲಿ ಯಾವ ಪ್ರೇಕ್ಷಣೀಯ ಸ್ಥಳಗಳನ್ನು ನಾನು ಭೇಟಿ ಕೊಟ್ಟು ಹೋಗಬೇಕು, ಇದೆಲ್ಲ ಪಕ್ಕಾ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ನಮ್ಮ ಭಾರತಕ್ಕೆ ಬರ್ತಾರೆ ಅಂತೇಳಿ. ಹಾಗಾಗುವಾಗ ನಮಗೆ ಭಾರತೀಯರಿಗೆ ಏನು ಜವಾಬ್ದಾರಿ ಹೇಳಿದರೆ, ನಮ್ಮ ಸಂಸ್ಕೃತಿ ಹೇಳಿದೆ, ಸಂಸ್ಕೃತಿಯಲ್ಲಿ ಇರುವಂತಹ ಈ ನೃತ್ಯ ಆಗ್ಬೋದು, ಯಾವುದೇ ಬೇರೆ ಕಲಾ ಪ್ರಕಾರಗಳು, ಅದು ಪ್ರಪಂಚದಲ್ಲಿಯೇ ವಿಶಿಷ್ಟವಾದಂಥದ್ದು. ಯಾಕಂದರೆ ಇದು ದೈವಿಕ ಕಲೆ ಅಂತ ಹೇಳ್ತೇವೆ. ಅದನ್ನು ಉಳಿಸಿಕೊಂಡು ನಾವು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನಮ್ಮ ಕಲಾವಿದರ ಆದ್ಯ ಕರ್ತವ್ಯ ಮತ್ತು ಬಹಳ ಜವಾಬ್ದಾರಿ ಕೂಡ. ಹಾಗೆಯೇ ಈಗ ನಾವು ಸಿಚುವೇಶನ್ಸ್ ನೋಡ್ತಾ ಇದ್ದೇವೆ. ಒಂದು ಮಾತಿದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ. ಈಗ ಧರ್ಮವನ್ನು ನಾವು ರಕ್ಷಿಸಬೇಕಾದಂತಹ ಅನಿವಾರ್ಯತೆ ಪ್ರತಿಯೊಂದು ಸನಾತನ ಧರ್ಮೀಯನಿಗೂ ನಮಗೆ ಬಂದೊದಗಿದೆ. ಆ ಧರ್ಮವನ್ನು ನಾವು ರಕ್ಷಿಸಿದರೆ ಮುಂದೊಂದು ದಿನ ನಮ್ಮನ್ನು ಧರ್ಮ ರಕ್ಷಿಸಬಹುದು ಅನ್ನುವಂತಹ ಪ್ರಶ್ನೆಯೂ ನಮಗೆ ಈಗ ಕಾಡ್ತಾ ಇದೆ ಕೂಡ. ಹೆಚ್ಚು ಮಾತಾಡೋದಿಲ್ಲ, ಇನ್ನು ಮುಂದೆ ನೃತ್ಯ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಹಾಗೆಯೇ ನೃತ್ಯವನ್ನು 1 ವರ್ಷ 2 ವರ್ಷ, ಈಗ ಒಂದು ವಿಷಯ ಅಂದರೆ ಪೋಷಕರಿಗೆ ಸಾಮಾನ್ಯ 1 ವರ್ಷ ಅಷ್ಟು ತಾಳ್ಮೆ ಇರುವುದಿಲ್ಲ. ಯಾಕಂದರೆ ಈಗ ಫಾಸ್ಟ್ ಫುಡ್ ಜಮಾನ. ಈಗ ಮಗು ನಾಳೆ ಇವತ್ತು ನೃತ್ಯಕ್ಕೆ ಸೇರಬೇಕು, ಅಥವಾ ಯಾವುದೇ ಒಂದು ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಸೇರಬೇಕು, ನಾಳೆಯ ದಿನದಲ್ಲಿ ಸ್ಟೇಜ್ ಹತ್ತಬೇಕು, ನಾವು ಫೋಟೋ ತೆಗೆದು ಸ್ಟೇಟಸ್ ಹಾಕಬೇಕು, ಹೀಗೆ ಇದೆ. ಆದರೆ ನೃತ್ಯ ಹಾಗಲ್ಲ. ನೃತ್ಯ ಆಗಲಿ ಸಂಗೀತ ಆಗಲಿ ಇದಕ್ಕೆ ಸಾಧನೆ ತುಂಬ ಅಗತ್ಯ. ಪ್ರಮೋದಣ್ಣ ಒಂದು ಸ್ಟೇಜ್ ಪರ್ಫಾರ್ಮ್ ಮಾಡಬೇಕಿದ್ರೆ ಎಷ್ಟು ವರ್ಷ ಅವರು ಬಿಹೈಂಡ್ ಆಗಿ ಕಲ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಹಿಂದೆ ಸಾಮಾನ್ಯ ಒಂದು ಕಾಯ್ಬೇಕಿತ್ತು, ಗುರುವಿನ ಒಂದು ನೀನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡು ಅನ್ನೋ ತನಕ ಪ್ರತಿಯೊಂದು ಶಿಷ್ಯರು ಕಾಯಬೇಕಿತ್ತು. ಆದರೆ ಈಗ ಅಲ್ಲ. ಈಗ ನನ್ನ ಮಕ್ಕಳಿಗೆ ಸ್ಟೇಜ್ ಕೊಡಬೇಕು ಸರ್, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾವು ಅನಿವಾರ್ಯ ಕೂಡ, ಈಗಿನ ಕಾಲಘಟ್ಟದಲ್ಲಿ ಅನಿವಾರ್ಯತೆ ಕೂಡ. ಆದ್ದರಿಂದ ಒಂದು ಇಲ್ಲಿಯ ಸೌರಭ ನಾಟ್ಯಾಲಯದ ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳನ್ನು ಎಳವೆಯಲ್ಲಿಯ ನೃತ್ಯ ತರಗತಿಯಿಂದ ನಿಲ್ಲಿಸಬೇಡಿ, ಮುಂದುವರಿಸಿ ಆ ಪರೀಕ್ಷಾ ಹಂತಗಳನ್ನು ದಾಟಿ ಒಳ್ಳೆಯ ಕಲಾವಿದರಾಗುವಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅದಕ್ಕಿಂತ ದುಪ್ಪಟ್ಟು ಪಾತ್ರ ಪೋಷಕರದ್ದು ಕೂಡ ಇದೆ. ಇನ್ನು ನೃತ್ಯ ಕಲಾವಿದರನ್ನಾಗಿ ರೂಪುಗೊಳಿಸಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ನಮಸ್ತೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿದಂತಹ ಶ್ರೀ ಉದಯ್ ವೆಂಕಟೇಶ್ ಭಟ್, ಸಂಚಾಲಕರು ಶ್ರೀ ದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ, ಇವರ ಅಧ್ಯಕ್ಷೀಯ ಭಾಷಣವನ್ನ ಮಾಡಬೇಕು ಅಂತ ವಿನಂತಿ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ ಇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಅದರ ಹಿಂದೆ ಪರಿಶ್ರಮ ಉಂಟು, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳುವಂಥ ಕಷ್ಟವನ್ನು ನಾವು ಅನುಭವಿಸಿದವರು. ಅದನ್ನು ಇವತ್ತು ನೋಡುವಾಗ ಗೊತ್ತಾಗ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡುವಾಗ ಅಥವಾ ನೃತ್ಯ ಮಾಡುವಾಗ ಎಲ್ಲ ಮಕ್ಕಳು ಬಂದು ಇದನ್ನು ಕೂತು ನೋಡಬೇಕು ಅಂತ ಹೇಳುವಂಥ ಒಂದು ಪ್ರಥಮವಾದ ನುಡಿಯನ್ನು ನಾನು ಹೇಳ್ತಾ ಇದ್ದೇನೆ. ಅದರೊಂದಿಗೆ ಇಂದಿನ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ನೆನೆಸ್ಕೊಂಡು, ಅದೇ ರೀತಿ ಮುಂಭಾಗದಲ್ಲಿರುವಂತಹ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರಾಗಿರುವಂಥ ಹೆತ್ತವರನ್ನು ನೆನೆಸ್ಕೊಂಡು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನಂತ ಹೇಳಿದರೆ, ಕಲೆಗೆ ಪ್ರೋತ್ಸಾಹ ಇಲ್ಲದಿದ್ದರೆ ಕಲೆ ಬೆಳೀಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಮಾತಿದೆ. ಆ ಮಾತಲ್ಲಿ ಅದರಲ್ಲಿ ಉತ್ತುಂಗಕ್ಕೆ ಏರಿದವರು ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ್. ಅವರ ಮನೆಯವರ ಪ್ರೋತ್ಸಾಹದಿಂದ ಅಥವಾ ಅವರಿಗೆ ಪ್ರೋತ್ಸಾಹ ಸಿಕ್ಕಿದ ಕಾರಣ ಅವರು ಈ ರೀತಿಯ ಬೆಳವಣಿಗೆಯನ್ನು ಕಾಣಲಿಕ್ಕೆ ಆಯಿತು. ಇನ್ನೂ ಬೆಳೀಲಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುವಂಥ ಹಾರೈಕೆ ನಮ್ಮದು. ಇವರ ಜೊತೆಯಲ್ಲಿ ಇರುವಂತಹ ಮಕ್ಕಳು, ವಿದ್ಯಾರ್ಥಿಗಳು, ಅವರಿಗೆ ಇರುವಂಥ ಪ್ರೋತ್ಸಾಹ ಹೆತ್ತವರದ್ದು. ನೀವೇನು ಈ ಮಕ್ಕಳನ್ನು ವಿದ್ಯಾಭ್ಯಾಸ ಅಲ್ಲದೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನು ಹೇಳ್ತೇವೆ ನಾವು, ಇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳನ್ನು ತೊಡಗಿಸಿಕೊಂಡಿದ್ದೀರಿ. ಇದು ಈ ಮಕ್ಕಳಿಗೆ ಒಲಿದಿರುವಂತಹ ಒಂದು ಕಲೆ. ಯಾರಿಗೂ ಒಲಿಯುವುದಿಲ್ಲಮ್ಮ. ಎಲ್ಲ ಮಕ್ಕಳನ್ನು ನೋಡಿರ್ಬೋದು, ಕೆಲವು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ರ್ಯಾಂಕ್ ತೆಗಿತಾರೆ, ಎಲ್ಲ ಚಿನ್ನದ ಪದಕ, ಗೋಲ್ಡ್ ಮೆಡಲಿಸ್ಟ್. ಆದರೆ ಕಲೆ ಒಲಿಯುವುದು ಸೀಮಿತ ಜನಗಳಿಗೆ ಮಾತ್ರ. ಅದು ನಿಮ್ಮ ಮಕ್ಕಳಿಗೆ ಒಲಿದಿದೆ. ಇದು ನೀವು ಇದನ್ನು ಉಪಯೋಗಿಸಿಕೊಂಡು ಇದನ್ನು ಹೆತ್ತವರು ಪ್ರೋತ್ಸಾಹ ಮಾಡಿದರೆ ನೀವು ಕೂಡ ಇನ್ನೊಂದು ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ ಆಗ್ಬೋದು, ಇದು ಶ್ರೀಮತಿ ರೋಹಿಣಿ ಉದಯ ಆಗಿರಬಹುದು.
ಇದು ನನ್ನ ಇದರಲ್ಲಿ ನಾನು ತಿಳ್ಕೊಂಡಿರುವಂತಹ ಒಂದು ಧ್ಯೇಯವಾಕ್ಯ. ಇನ್ನೊಂದು ಪ್ರೋತ್ಸಾಹ ಅಂತ ಹೇಳಿದರೆ, ಸಂಸ್ಥೆ ಹೇಳಿದ ಕೂಡಲೇ ಅದಕ್ಕೆ ಪ್ರೋತ್ಸಾಹ. ನಮಗೀಗ ಪ್ರೋತ್ಸಾಹ ಇರುವಂಥದ್ದು ಯಾರು? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ನಮಗೆ ಯಾವ ರೀತಿಯ ಕಷ್ಟ ಬಂದಿದೆ, ಕೋವಿಡ್ ಬಂತು, ಹಿಂದಿನ ಕೆಲವು ಸಂದರ್ಭದಲ್ಲಿ ಕಷ್ಟಗಳು ಬಂದಿದೆ. ಆವಾಗ ನಾವು ಕನ್ನಡ ಸಂಸ್ಕೃತಿ ಇಲಾಖೆಯನ್ನೇ ನಾವು ಅವಲಂಬಿತರಾಗಿ ಅವರಿಂದ ಸಹಾಯ ಪಡೆದು, ಅವರ ಧನ ಸಹಾಯವನ್ನು ಪಡೆದು ನಾವು ಕಾರ್ಯಕ್ರಮವನ್ನು ಮಾಡಿದೆವು. ಮೊನ್ನೆ ಕೋವಿಡ್ ಬಂದಾಗ ಕಲಾವಿದರಿಗೆ ಎಷ್ಟೋ ಲಕ್ಷ ಕೋಟಿ ಪರಿಹಾರವನ್ನು ಕೊಟ್ಟಂತಹ ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದೆ ಅಂತ ಹೇಳಿದರೆ, ಅವರಿಗೂ ಕೂಡ ಯಾರು ನಮ್ಮ ಸಹಾಯಕ ನಿರ್ದೇಶಕರಾಗಿರುವಂಥ ರಾಜೇಶ್ ಅವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮ ಪ್ರೋತ್ಸಾಹ ನಿರಂತರ ಕಲಾವಿದರಿಗೆ ನಿರಂತರವಾಗಿರಲಿ. ನಿಮ್ಮ ಈ ಪ್ರೋತ್ಸಾಹ ನಮಗೆ ಯಾವಾಗಲೂ ಸದಾ ಇರಲಿ ಸರ್ ಅಂತ ಹೇಳ್ತಾ ಇದ್ದೇನೆ ನಾನು. ಅದೇ ರೀತಿ ಯಾವುದೇ ಒಂದು ಕಲೆ ಬೆಳಿಬೇಕಂತ ಹೇಳಿ ಆದರೆ ಅದಕ್ಕೆ ಪ್ರೋತ್ಸಾಹ ಮುಖ್ಯ. ಅದು ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಇನ್ನು ಪ್ರಚಾರ, ಈ ಕಲೆ ಕಲ್ತದ್ದು ಮುಂದೆ ಬರಬೇಕಂತ ಹೇಳಿ ಆದರೆ ಪ್ರಚಾರ ಮುಖ್ಯವೇ ಬೇಕು. ನಾವು ಈಗ ನೋಡ್ತಾ ಇದ್ದೇವೆ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಅಥವಾ ಹೊಸ ಕುರಲ್ ನಂಥ ಚಾನಲ್ಗಳಾಗಲಿ ನಮ್ಮ ಕಾರ್ಯಕ್ರಮಗಳನ್ನು ಲೈವ್ ಕೊಡ್ತಾ ಇದೆ. ಅವರಿಗೂ ನಮ್ಮ ಈ ಪ್ರಚಾರ ಒಳ್ಳೆ ರೀತಿ ಮುಂದೆ ಕಾಣ್ತದೆ. ಈಗ ನೃತ್ಯ ಸೌರಭ ನಾಟ್ಯಾಲಯದ ಕಾರ್ಯಕ್ರಮ ಹೊಸಕುರಲ್ನಲ್ಲಿ ಲೈವ್ ಕಾಣ್ತಾ ಇದೆ. ಆ ಲೈವಿಂದಾಗಿ ಎಷ್ಟೋ ಮಕ್ಕಳು ನೋಡ್ತಾರೆ ಅಥವಾ ಎಷ್ಟೋ ಜನ ನೋಡ್ತಾರೆ. ಆ ಜನ ನೋಡುವುದರಿಂದ ನೆಕ್ಸ್ಟಿಗೆ ಈ ನನ್ನ ಮಕ್ಕಳನ್ನು ಸಹ ಈ ಭರತನಾಟ್ಯ ತರಗತಿಗೆ ಹಾಕಬೇಕು ಅಂತ ಹೇಳುವಂತಹ ಮನಸ್ಸುಗಳು ಚೇಂಜ್ ಆಗಿ ತರಗತಿಗೆ ಬರುವಂತಹ ಅವಕಾಶಗಳಿದೆ. ಈ ಅವಕಾಶವನ್ನು ಪ್ರಚಾರ ಅಂತ ಹೇಳ್ತೇವೆ ನಾವು. ಈ ಪ್ರಚಾರ ಇಲ್ಲದಿದ್ದರೆ ನಾವು ಮಾಡಿದ ಕೆಲಸವು ವ್ಯರ್ಥ ಆಗ್ತದೆ. ನಾವು ಯಾವುದೇ ಕೆಲಸ ಮಾಡದಿದ್ರೂ ಸಹ ಸಣ್ಣ ಮಟ್ಟಿಗೆ ಆದರೂ ಪ್ರಚಾರ ಮಾಡಲೇಬೇಕು. ಇದನ್ನು ನಾನು ಪ್ರಮೋದರ ಹತ್ರ ನಾನು ಯಾವಾಗಲೂ ಮಾತಾಡ್ತಾ ಇರ್ತೇನೆ. ಇಷ್ಟು ಹೊತ್ತು ಎಲ್ಲ ಹೆತ್ತವರು ಪೋಷಕರು ಕಾರ್ಯಕ್ರಮವನ್ನು ನೋಡಿದಿರಿ. ಇನ್ನು ಮುಂದೆ ನೃತ್ಯ ಕಾರ್ಯಕ್ರಮ ಇದೆ. ಇಲ್ಲಿಯ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ವಿದ್ವಾನ್ ಪ್ರಮೋದ್ ಕುಮಾರ್ ಅವರಿಗೂ ನನ್ನ ಅಭಿನಂದನೆಯನ್ನು ತಿಳಿಸಿ, ನನ್ನ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂಥ ದೊಡ್ಡ ವ್ಯಕ್ತಿ ಅಲ್ಲ ನಾನು. ಆದರೆ ಪ್ರಮೋದ್ ನಾನು ಹೇಳಿದೆ ವಿದ್ಯಾಧರ್ ಶೆಟ್ಟರ್ ಇದ್ದಾರೆ, ಅವರನ್ನು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಮಾಡಿ ಅಂತ ಹೇಳಿದೆ. ಯಾಕಂದರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆದರೆ ಅವರು ಹೇಳಿದರು, ಕಲಾ ಪ್ರೋತ್ಸಾಹಕರು ಏನಿದ್ರು ಸಹ ಅದು ಅಧ್ಯಕ್ಷರೇ ಆಗಬೇಕು, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು. ಕಲಾ ಪ್ರೋತ್ಸಾಹಕರು ಏನಿದ್ರು ಮೇಯ್ನ್, ಅವರಿಗೆ ಕಲೆಯ ಬಗ್ಗೆ ಗೊತ್ತಿರ್ತದೆ, ಕಲಾ ಜೀವನದ ಬಗ್ಗೆ ಗೊತ್ತಿರ್ತದೆ. ಆದ ಕಾರಣ ನೀವು ಅಧ್ಯಕ್ಷ ಸ್ಥಾನವನ್ನು ನೀವು ವಹಿಸಿಕೊಳ್ಬೇಕು ಉದಯಣ್ಣ ಅಂತ ಹೇಳಿ ಪ್ರಮೋದಣ್ಣ ಹೇಳಿದ ಮೇಲೆ ನಾನು ಒಪ್ಪಿಕೊಂಡಿದ್ದೇನೆ. ಅವರ ಆ ಪ್ರೀತಿಗೆ ನನ್ನ ನಮನಗಳು ನಿಮಗೆ. ಅದೇ ರೀತಿ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ತಿಳಿಸುತ್ತಾ ನನ್ನ 2 ಅಧ್ಯಕ್ಷೀಯ ಭಾಷಣವನ್ನು ನಿಲ್ಲಿಸ್ತೇನೆ. ನಮಸ್ತೆ, ಜೈ ಹಿಂದ್. ಅಧ್ಯಕ್ಷೀಯ ಭಾಷಣಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರವನ್ನ ನೀಡಿ ಪ್ರೋತ್ಸಾಹಿಸುವಂತಹ ಸಮಯ. ಎಲ್ಲಾ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶಿಸಿದ ಕ್ರಮ ಸಂಖ್ಯೆಯ ಹಾಗೆ ನೀವು ವೇದಿಕೆಗೆ ಬರಬೇಕು, ಶಿಸ್ತಾಗಿ ಬರಬೇಕು. ಹಿಮಗಿರಿ ತನಯನ್, ಈ ನೃತ್ಯದ ವಿದ್ಯಾರ್ಥಿಗಳು ಮೇಧ್ಯ, ವಂಶಿಕಾ, ಕೃಪಾ, ಡಿಎಸ್ ಮಾನ್ವಿ, ರಿತಿ, ಭೂಮಿಕಾ, ಮಿತಿ, ತ್ರಿಷಿಕಾ, ಕೃತಿ ಉಳ್ಳಾಲ್, ಕೀರ್ತನ್, ವಾಶಿಕ್, ವಂಶಿಕಾ, ವೃತ್ತಿಕಾ, ಧ್ರುವಿಕಾ ಮತ್ತು ತ್ರಿಷಿಕಾ ಇವರು ಶಿಸ್ತಾಗಿ ಕ್ರಮಬದ್ಧವಾಗಿ ವೇದಿಕೆಗೆ ಬರುವಂಥದ್ದು. ಮಕ್ಕಳೇ, ನಂತರದಲ್ಲಿ ಗಜವದನ ಬೇಡುವೆ. ಶ್ರದ್ಧಾ, ಪ್ರಸ್ತುತಿ, ಯಶಿಕಾ, ಅನ್ವಿಕಾ, ವಂಶಿಕಾ, ಚಿನ್ಮಯ್, ಯಶ್ವಿ, ನಿಧಿ, ಚಿನ್ಮಯ್, ಪಿಲಾರ್, ಸಾನ್ವಿ ಗಣ್ಯಾತಿ ಗಣ್ಯರಿಂದ ದೊರಕುವಂತಹ ಒಂದು ಗೌರವಪೂರ್ವಕವಾದ ಸ್ಮರಣಿಕೆ.
ಜೋರಾದ ಚಪ್ಪಾಳದಲ್ಲಿ ಗಣ್ಯರಿಂದ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಅದು ಹೆಮ್ಮೆಯ ವಿಚಾರ ಅವರ ಪೋಷಕರಿಗೆ, ಅದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳಿಗೂ ಕೂಡ, ಯಾಕಂದ್ರೆ ಇದು ಅವರ ಆತ್ಮವಿಶ್ವಾಸವನ್ನ ಹೆಚ್ಚುಗೊಳಿಸ್ತಾ ಇದೆ. ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಸೌಮ್ಯ ದಯಾನಂದ್ ಇವರಿಂದ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ, ನಿರ್ದೇಶಕರು, ಹೊಸಕುರಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರ ಉಪಸ್ಥಿತಿಗಾಗಿ ಮನತುಂಬಿ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ಇವರಿಗೆ ದಯಾನಂದ್ ತೊಕ್ಕೋಟ್, ಮಾಜಿ ಕೌನ್ಸಿಲರ್, ಇವರ ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಿಸಬೇಕಾಗಿ ವಿನಂತಿಸುತ್ತೇವೆ. ಇವರಿಗೆ ಪ್ರಮೋದ್ ಉಳ್ಳಾಲ್ ಅವರು ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಉದಯ್ ವೆಂಕಟೇಶ್ ಭಟ್, ಸಂಚಾಲಕರು, ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ, ಪುತ್ತೂರು, ಇವರಿಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರಾದ ಶ್ರೀಮತಿ ಶೀಲಾ ವಾಸುಕುಮಾರ್ ಇವರು ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ರಾಜೇಶ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಂಗಳೂರು, ಇವರನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರಾದ ಶ್ರೀಮತಿ ರಕ್ಷಿತಾ ವಿನಯ್ ಇವರು ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಿಸಬೇಕಾಗಿ ವಿನಂತಿಸುತ್ತೇವೆ. ಅಂತೆಯೇ ವಿದುಷಿ ಶ್ರೀಮತಿ ರೋಹಿಣಿ ಉದಯ್, ನೃತ್ಯ ನಿರ್ದೇಶಕಿ, ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ, ಪುತ್ತೂರು,
ಇವರಿಗೆ ಸುಧೀರ್ ಕುಲಾಲ್ ಇವರು ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ವಿವರವನ್ನು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಗೊಳಿಸಲು ಬಂದಿರುವ ಮಾಧ್ಯಮ ಬಂಧುಗಳಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅವರಿಗೆ ವಿದ್ಯಾಧರ್ ಶೆಟ್ಟಿ ಅವರು ಸ್ಮರಣಿಕೆ ನೀಡಿ ಧನ್ಯವಾದ ಸಮರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ವರ್ಷ ಮಂಗಳೂರಿಗೆ ವಿದ್ವತ್ ಪರೀಕ್ಷೆಯಲ್ಲಿ ಮಂಗಳೂರಿಗೆ ಸೀನಿಯರಲ್ಲೂ ಕೂಡ ಹಾಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ವಿದ್ವತ್ ಎಕ್ಸಾಮಲ್ಲಿ ವಿದುಷಿ ಸ್ವಾತಿ ಭಟ್ ಹಾಗೂ ಇನ್ನು ವಿದ್ವತ್ ಮಾಡಲಿರುವವ ಮಿಥುನ್ ರಾಜ್ ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಇಬ್ಬರು ನನ್ನ ಶಿಷ್ಯವೃಂದದವರು. ಇವರಿಗೆ ರೋಹಿಣಿ ಉದಯ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರನ್ನು ಕೂಡ ನೆನಬೇಕು. ಯಾಕಂದ್ರೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕಾರವನ್ನಿತ್ತಿದ್ದಾರೆ ಮೊದಲಿಂದ ಕೂಡ. ಸೊ ಅವರನ್ನ ಕೂಡ ಇಂದ ಸಂದರ್ಭದಲ್ಲಿ ನೆನೀತಾ ಇದ್ದೇವೆ. ಹಾಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ನೀಡ್ತಾ ಇದ್ದೇವೆ. ಹಾಗೆ ಎಲೆಮರೆಯ ಕಾಯಿಯಂತೆ ಇರುವ ಹಲವಾರು ಇರ್ತಾರೆ. ಆದ್ರೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನೆನೆದು ಹೃದಯ ಸ್ಪರ್ಶಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಲ ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ಸಹಕಾರದೊಂದಿಗೆ ನಡೆಯುತ್ತಿರುವಂತಹ ನೃತ್ಯ ಕಲೋತ್ಸವ 2022 ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಈ ಸಭಾ ಕಾರ್ಯಕ್ರಮಕ್ಕೆ ಚುಕ್ಕಿ ಇಡ್ತಾ ಇದ್ದೇವೆ. ಆಗಮಿಸಿದಂತಹ ಗಣ್ಯಾತಿ ಗಣ್ಯರಿಗೆ ಹೃದಯ ಸ್ಪರ್ಶಿ ನಮನಗಳು.